ಕೇಂದ್ರ ಸರ್ಕಾರ ನವೆಂಬರ್ 15ರಿಂದ ಆಹಾರ ಉತ್ಪನ್ನ ಹಾಗೂ ಸಾಬೂನು ಸೇರಿದಂತೆ 177 ವಸ್ತುಗಳ ಜಿಎಸ್ಟಿ ದರವನ್ನ ಶೇಕಡ 28ರಿಂದ ಶೇಕಡ 18ಕ್ಕೆ ಇಳಿಸಿತ್ತು. ಆದರೆ ರಾಜ್ಯದ ವಿವಿಧೆಡೆ ಕೆಲ ವ್ಯಾಪಾರ ಮಳಿಗೆಗಳು ಜಿಎಸ್ಟಿ ದರದಲ್ಲಿ ವಂಚನೆ ಮಾಡುತ್ತಿರುವ ಆರೋಪ ಕೇಳಿಬಂದಿತು. ಈ ಹಿನ್ನೆಲೆಯಲ್ಲಿ ತೂಕ, ಅಳತೆ ಮತ್ತು ಕಾನೂನು ಮಾಪನ ಇಲಾಖಾ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ 12 ಮಳಿಗೆಗಳಿಗೆ ದಾಳಿ ನಡೆಸಿದ್ದಾರೆ. ಹಾಗೆಯೇ ಇಂದು ಮಂಗಳೂರಿನ ಅತ್ತಾವರದ ಬಿಗ್ ಬಜಾರಿಗೆ ಅಧಿಕಾರಿಗಳು ದಾಳಿ ನಡೆಸಿದಾಗ ದರ ಇಳಿಕೆ ಬದಲು ಡಿಸ್ಕೌಂಟ್ ರೇಟ್ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವುದು ಬಯಲಾಗಿದೆ. ಹಾಗಾಗಿ ಈ ಮಂಗಳೂರಿನ ಅತ್ತಾವರ ಬಿಗ್ ಬಜಾರ್ ವಿರುದ್ಧ ಕೇಸು ದಾಖಲಾಗಿದೆ. ಒಟ್ಟು 4 ಮಳಿಗೆಗಳ ವಿರುದ್ಧ ಕೇಸು ದಾಖಲಾಗಿದೆ ಎಂದು ತೂಕ ಮತ್ತು ಮಾಪನ ಇಲಾಖೆಯ ಅಧಿಕಾರಿ ಗಜೇಂದ್ರ ಹೇಳಿದರು. ಟ್ಯಾಕ್ಸ್ ಇರೋದನ್ನ ಈ ಟ್ಯಾಕ್ಸ್ನ ಅವರು ರಿಡ್ಯೂಸ್ ಮಾಡ್ತಾ ಇಲ್ಲ, ಅದನ್ನು MRPಗೆ ಮಾಡ್ತಾ ಇದ್ದಾರೆ. ಸಪೋಸ್ ಈಗ 30 ರೂಪಾಯಿ 28 ರೂಪಾಯಿ ಇದು ಟ್ಯಾಕ್ಸು ಇವತ್ತು 18 ಆದಮೇಲೆ ಇದರಲ್ಲಿ ₹2.40 ಏನಿದೆ, ₹2.40 ಕಡಿಮೆ ಆಗಬೇಕು ಇದಕ್ಕೆ ಒಂದು ಸೋಪಿಗೆ. ಇದೇ ರೀತಿ ಎಷ್ಟೋ ಐಟಮಲ್ಲೂ ಸಹ. ಆದರೆ ಇವತ್ತು ನಾವು ಟೆಸ್ಟ್ ಪರ್ಚೇಸ್ ಮಾಡಿ ಚೆಕ್ ಮಾಡಿದಾಗ ಇದಕ್ಕೆ ಒಂದು ಸೋಪಲ್ಲಿ ಈಗ ₹2.40ಗಿಂತ ಜಾಸ್ತಿ ಪರ್ಚೇಸ್ ಜಾಸ್ತಿ ಅವ್ರ ಹತ್ರ ತೊಗೊಂಡಂಗೆ ಆಯ್ತು ಕನ್ಸ್ಯೂಮರ್ ಹತ್ರ. ಟ್ಯಾಕ್ಸ್ ರಿಡ್ಯೂಸ್ ಆದಮೇಲೆ ಅದು ಬರ್ತೀನಿ. ಈಗ 2 ಥರ, ಇದು ಒಂದಾಯಿತು. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿನ್ನೆ 1-2 ಕೇಸ್ ಹಾಕಿದ್ವಿ. ಅದರಲ್ಲಿ ಹೇಗಂತ ಹೇಳಿದ್ರೆ ಅವರು 7% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಡಿಸ್ಕೌಂಟ್ ಈಸ್ ನಾಟ್ ಎ ಟ್ಯಾಕ್ಸ್ ರಿಡಕ್ಷನ್. ಡಿಸ್ಕೌಂಟ್ ಅಂತ ಹೇಳಿದ್ರೆ ಅವ್ನು ಪ್ರಾಫಿಟ್ ಮಾರ್ಜಿನಲ್ಲಿ ಏನು ಅವ್ನು ತೆಗೆದುಕೊಡ್ತಾನೆ, ದಟ್ ಇಸ್ ಎ ಡಿಸ್ಕೌಂಟ್. ಬಟ್ ಕಲೆಕ್ಷನ್ ಮಾಡೋದೇನು ಟ್ಯಾಕ್ಸ್ ರೇಟು ಇಟ್ ಶುಡ್ ಬಿ ಆ್ಯಸ್ ಪರ್ ನ್ಯೂ GST ಪ್ರಕಾರ ಮಾಡಬೇಕು. ಬಟ್ ಅವನು ಅದನ್ನು ಮಿಸ್ಇಂಟರ್ಪ್ರೇಟ್ ಮಾಡಿ ನಮ್ಮ ಇದರಿಂದ ನಾವು ಕೊಡ್ತಾ ಇದ್ದೀವಿ ಅಂತೇಳಿ 7% ಡಿಸ್ಕೌಂಟ್ ಅಂತಂದರೆ ದಟ್ ಇಸ್ ನಾಟ್ ಎ ಡಿಸ್ಕೌಂಟು. ಅದು ಅಷ್ಟು ಟ್ಯಾಕ್ಸ್ ರಿಡ್ಯೂಸ್ ಆಗಿರೋಂಥದ್ದು. ಈಗ ಏನು ಕ್ರಮ ಮಾಡ್ತೀರಿ? ಈಗ ಇದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಇವ್ರ ಮೇಲೆ ಕೇಸ್ನ ರಿಜಿಸ್ಟರ್ ಕ್ರಿಮಿನಲ್ ಕೇಸ್ನ ಈಗ ಆಲ್ರೆಡಿ ಬುಕ್ ಮಾಡಿ ಆಗಿದೆ. ಈ ಸಂಬಂಧ ಬಿಗ್ ಬಜಾರ್ ಮಳಿಗೆಯ ಮ್ಯಾನೇಜರ್ ಮುತ್ತುಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗ್ರಾಹಕರಿಗೆ ಯಾವುದೇ ರೀತಿಯಲ್ಲೂ ಮೋಸ ಮಾಡಿಲ್ಲ ಅಂತ ಹೇಳಿದ್ರು. ಮೋಸ ಯಾರು ಮಾಡಲ್ಲ ಸರ್, ನಾವು ಆಫರ್ ಕೊಡ್ತಾ ಇದ್ದೀವಿ. ಅದು ಯಾರು ನಾವು ಆಫೀಸರ್ಸ್ ಹೇಳ್ತಾರೆ ಅದು ಆಫರ್ಗೆ ಇದಕ್ಕೆ ಸಂಬಂಧ ಇಲ್ಲ, ಆಫರ್ ನಿಮ್ಮ ಅಮೌಂಟಲ್ಲೇ ಕಟ್ ಮಾಡಿ ಕೊಡ್ತಾ ಇರೋದು ಆಫರ್. ಇಲ್ಲ, ಕಸ್ಟಮರ್ಗೆ ಅಫೆಕ್ಟ್ ಆಗದಂಗೆ ನಾವು ಯಾವುದು ಮಾಡಲ್ಲ ಸರ್, ಯಾವುದು ಮಾಡಲ್ಲ. ಹಾಗಾದ್ರೆ ಈಗ ಇವರು ದೂರ ದಾಖಲಿಸಿರೋದು ಇಲ್ಲ, ಅವರು ಹೇಳಿರೋದೇ ಈಗ ಅಡಿಷನಲ್ ಆಫರ್ ಕೊಡೋಕೆ ಹೇಳ್ತಾರೆ. ಹಂಗೆ ಈಗ ಅವರು ಏನು ಹೇಳ್ತಾರೆ ಅಂದರೆ ಇದ್ದ GST ಸರಿ ಸರ್, ಬಿಡಿ ಸರ್, ಹಾಗೆ ಕಮ್ಮಿಯನ್ನೇ ಮಾಡಿದ್ದೀವಿ ನಾವು. ಇದು ಏನೂ ಇಲ್ಲ, ಮೋಸ ಏನು ಮಾಡಿಲ್ಲ ನಾವು. ಹಾಗಾದ್ರೆ ಅವರೀಗ ದೂರ ದಾಖಲಿಸಿದೆ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂತ. ಅದೇ ಸುಮ್ಮನೆ ಕೇಸ್ ಇಲ್ಲ, ಅವ್ರಿಗೆ ರೆಡ್ಯೂಸ್ ಮಾಡಕ್ಕೆ ಹೇಳಿದ್ದಾರೆ. ಈಗ ಅವ್ರು ನಮ್ಮ ಹತ್ರ ಮಾತಾಡಿದಾಗ ಡಿಸೆಂಬರ್ 12 ತನಕ ನಮ್ಗೆ ಇದಿದೆ, 12 ತನಕ ನಾವು ಕ್ಲಿಯರ್ ಮಾಡ್ತೀವಿ. ದಾಳಿ ಸಂದರ್ಭದಲ್ಲಿ ತೂಕ ಮತ್ತು ಅಳತೆ ನಿರೀಕ್ಷಕ ಲಿಂಗಯ್ಯ ಜೊತೆಗಿದ್ದರು.